ನಮ್ಮ ಬಂದ್ರಿಗೆ ಬೈಲಿಕ್ಕೆ. ಸೊ ಯಾರೆಲ್ಲ ನನ್ನ ಬ್ಲಾಗ್ ನೋಡಿ ಕಮೆಂಟ್ ಹಾಕ್ತಿರೋ, ಸೊ ಅವರಿಗೆ ಮಂತ್ ಎಂಡ್ ಅಲ್ಲಿ 500 ರೂಪೀಸ್ ಕ್ಯಾಶ್ ಪ್ರೈಸ್ ಸಿಗ್ಲಿಕ್ಕಿದೆ. ಬರಾಳ ಜಾರಿ ಅಲ್ಲಿಗೆ ಜಾರ್ ಬಂಡಿಯಲ್ಲಿ ಜಾರಿಕೊಂಡು ಹೋದಾಗೆ ನಾವು ಹೋಗಿ ಶಂಕದ ಹತ್ರ ನಿಲ್ತೇವೆ, ಇಲ್ಲದಿದ್ರೆ ಗದ್ದೆಗೆ ಹೋಗಿ ಬೀಳ್ತೇವೆ. ನಮಗೆ ಕನಿ ಉಂಟು, ಆದ್ರೆ ಕನಿಯಲ್ಲಿ ನೀರು ಹೋಗುದಿಲ್ಲ, ರೋಡಲ್ಲಿ ಹೋಗುದು. ಎಂತ ಅವಸ್ಥೆ ಅಲ್ಲ. ಹಾಯ್ ಎಲ್ರಿಗೂ ನಮಸ್ತೆ. ಸೊ ವಾಯ್ಸ್ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೇನೆ. ವೆಲ್ಕಮ್ ಬ್ಯಾಕ್ ಟು ವಿಜಿ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್. ಸೊ ಡೈಲಿ ವ್ಲಾಗ್ ಮಾಡುವಂತ ಅನ್ಕೊಂಡ್ರೆ ಅದು ಆಗುದೇ ಇಲ್ಲ. ಸೊ ಯಾವಾಗ ಒಮ್ಮೆ ಅದು ಮಾಡುವ ಅಂತ ಅನ್ಕೊಂಡಿದ್ದೇನೆ. ಸದ್ಯಕ್ಕೆ ನಾಯ್ಸ್ ಜೋರ್ ಇರ್ಬೋದು. ಏನು ಅಂತ ಹೇಳಿದ್ರೆ ನಮ್ಮ ಮನೇಲಿ ಜೋರ್ ವರ್ಷ ಬರ್ತಾ ಉಂಟು, ಅಲ್ಲ ಮಳೆ ಬರ್ತಾ ಉಂಟು, ಸಾರಿ, ಜೋರಾಗಿ ಮಳೆ ಬರ್ತಾ ಉಂಟು. ಸೊ ಹಾಗಾಗಿ ನಮ್ಮ ಊರು ಹೇಗಿರುತ್ತೆ ಮಳೆ ಬಂದಾಗ ಅಂತ ನಿಮ್ಗೆ ತೋರ್ಸೋಣ ಅಂತ ಹೇಳಿ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೇನೆ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೇನೆ ವಿಜೆ ಕವಿತಾ ಸುಲು ಟಾಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಬನ್ನಿ ಇವತ್ತು ಬ್ಲಾಗ್ ಶುರು ಮಾಡೋಣ. ಆಕ್ಚುಲಿ ಏನ್ ಗೊತ್ತಾ, ತುಳು ಬ್ಲಾಗ್ ನೋಡಿದವರಿಗೆ ಗೊತ್ತಿರ್ಬೋದು, ವಾಯ್ಸ್ ಅಲಕ್ ಹೋಗಿದೆ, ಅಂದ್ರೆ ವಾಯ್ಸ್ ಕಂಪ್ಲೀಟ್ ಆಗಿ ಹೋಗಿದೆ. ಅದು ನೀರ್ ಪ್ರಾಬ್ಲಮ್ ಇಂದ ಏನು ಅಂತ ಗೊತ್ತಿಲ್ಲ. ಕೇರಳಕ್ಕೆ ಹೋಗಿದ್ದೆ, ಗುರುವಾಯೂರು. ಸೊ ಹಾಗಾಗಿ ಫುಲ್ ವಾಯ್ಸ್ ಹೋಗಿದೆ. ನನ್ನ ವಾಯ್ಸ್ ಕೇಳಿ ನನ್ಗೆ ನಗು ಬರ್ತಾ ಉಂಟು. ಇದು ನನ್ನ ಒರಿಜಿನಲ್ ವಾಯ್ಸ್ ಅಲ್ಲ ಆಯ್ತಾ. ಫುಲ್ ನಿನ್ನೆ ತನಕ ಇಷ್ಟು ಸಲ ಹೆಂಗ್ ಇಂತ ಮಾತಾಡ್ತಿದ್ದೆ, ಇವತ್ತು ಇಷ್ಟ ಆದ್ರೂ ಉಂಟು. ಅದಕ್ಕೆ ಎಂತ ಕಲ್ಕಿಗೊಂಡು ಅಂತ ಹೇಳ್ತೆ, ಎಂತ ಒಬ್ಬ ಹಾಕೊಂಡು ಮಾತಾಡ್ತಿದ್ದೇನೆ. ಯಾಕಂದ್ರೆ ಮಳೆ ಕೂಡ ಬರ್ತಾ ಉಂಟು, ಮೈಕ್ ಹಾಕಿದೆ, ಜೋರು ಸಿಡಿಲು ಬರ್ತಾ ಉಂಟು. ಹಾಗೆ ನನ್ನ ಅಮ್ಮ ಹೇಳ್ತಿದ್ದಾರೆ ಹೊರಗೆ ಹೋಗ್ಬೇಡ ಅಂತ, ಬಟ್ ನಾನು ಛತ್ರಿ ಇಟ್ಕೊಂಡು ಹೊರಟಿದ್ದೇನೆ. ಸೊ ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ಪ್ರತಿ ಸಲ ಕೂಡ ಹೇಳ್ತೇನೆ, ನಮ್ಮ ಮನೇಲಿ ಅಮ್ಮ ಮಾಡುವಂತಹ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಶಾಂಪು ಉಂಟು. ಇದು ಡ್ಯಾಂಡ್ರಫ್, ಲಾಂಗ್ ಹೇರ್, ಥಿಕ್ ಹೇರ್, ಬ್ಲಾಕ್ ಹೇರ್, ಶೈನ್ ಹೇರ್ ಎಲ್ಲದಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಗೆ ಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಫೋನ್ ನಂಬರ್ ಉಂಟು, ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ನಿಮ್ಗೆಲ್ಲ ಡೀಟೇಲ್ಸ್ ಬರುತ್ತೆ. ಸೊ ಈಗ ಹೋಗುವ, ಇದೆಲ್ಲ ಇನ್ನು ನೋಡ್ಬೇಡಿ. ಅಂಡೆಲ್ಲ ನಮ್ಮ ಬಂದ್ರಿಗೆ ಬೈಲಿಕ್ಕೆ. ಬಂದೆ ಅಲ್ಲಿ ಅಂಡರ್ ನಮ್ಗೆ ಗ್ಯಾಸ್ ಬರ್ಬೇಕಷ್ಟೇ. ಸೊ ಅದ್ರದ್ದು ಆಯ್ತಾ. ಈಗ ಸದ್ಯಕ್ಕೆ ಹೋಗ್ತೇನೆ, ನಮ್ಮ ನೋಡ್ದಕ್ಕಿಂತ ಮುಂಚೆ ಓಡ್ಬೇಕು. ಅಂದ್ರೆ ಸಿಡಿಲು ಬರ್ತುಂಟು, ಅದಕ್ಕೆ ಅವರಿಗೆ ಭಯ ಆಗುದು ಅಷ್ಟೇ. ಸಿಡಿಲು ಹೋಗ್ಲಿ ಅಂತ ಆಗ್ತದೆ, ನನಗೆ ಸ್ವಲ್ಪ ಭಯ ಆಗ್ತದೆ. ನಿಮಗೆ ತೋರಿಸ್ತೇನೆ ಹೇಗುಂಟು ಅಂತ. ನಿಲ್ಲಿ ಫುಲ್ ಮಳೆ ನೋಡಿ, ಫುಲ್ ಮಳೆ ಬರ್ತುಂಟು. ನಮ್ಮ ಮನೆ ಗಾರ್ಡನ್ ನೋಡ್ಲಿಲ್ಲ, ಹೊಸ ಗಾರ್ಡನ್ ನೋಡ್ಲಿಲ್ಲ ನೀವು. ಟಂಟಡಾನ್ ಮಳೆಗಾಲಕ್ಕೆ ಫುಲ್ ಸೆಟ್ ಆಗಿದೆ ನೋಡಿ. ಇದೆಲ್ಲ ಹೊಸ ಇದು ಕಟ್ಟೆ ಎಲ್ಲ ಬಂದಿದೆ. ಮೊದ್ಲು ಇಲ್ಲಿ ಫುಲ್ ಭೃಂಗರಾಜ್ ಇತ್ತಲ್ವಾ. ಇಲ್ಲಿ ನಾನು ನಿಮ್ಗೆ ಆಚೆ ಹೋಗ್ತೇನೆ, ಸ್ವಲ್ಪ ವೇಟು. ಇಲ್ಲಿ ಫುಲ್ ಭೃಂಗರಾಜ್ ಇತ್ತು, ನಮ್ಗೆ ಹೇರ್ ಆಯಿಲ್ಗೆ ಬೇಕಾದ್ದು. ಈಗ ಅದೆಲ್ಲ ಹೋಗಿದೆ. ಈಗ ಸಣ್ಣ ಸಣ್ಣ ಭೃಂಗರಾಜ್ ಬರ್ತಾ ಉಂಟು ಅಷ್ಟೇ. ಇಲ್ಲೊಂದು ಕಣಿ ತರ ಮಾಡಿದ್ದಾರೆ, ಫುಲ್ ಗಿಡಗಳ ರಾಶಿ ಉಂಟು ನೋಡಿ. ನಿಮ್ಗೆ ಕೇಳ್ತದಿಲ್ಲ ಅಂತ ಖಂಡಿತ ಗೊತ್ತಿಲ್ಲ ನನಗೆ. ಜೋರ್ ಸಿಡಿಲು ಮಳೆ ಎಲ್ಲ ಬರ್ತಾ ಉಂಟು. ಮಳೆಯಲ್ಲಿ ಜೊತೆಯಲ್ಲಿ ಇವತ್ತಿನ ವ್ಲಾಗ್ ಆಯ್ತಾ. ತಾವರೆದೆಲ್ಲ ಫುಲ್ ಕಂಪ್ಲೀಟ್ ಇದಾಗಿದೆ. ಇದು ನೀರ್ ಚೇಂಜ್ ಮಾಡ್ತಾ ಇರ್ತೇವೆ ಆಯ್ತಾ, ಇಲ್ಲದಿದ್ರೆ ಡೆಂಗಿ ಬಂದ್ರೆ. ಈಗ ಒಳ್ಳೆ ನೀರಲ್ಲಿ ಡೆಂಗಿ ಬರ್ತದೆ ಅಂತೆಲ್ಲ. ಛತ್ರಿ ಕೂಡ ಮೇಲೆ ಹೋಗ್ತಾ ಇಲ್ಲ, ಅದಕ್ಕೆ ಕೂಡ ಜಡ ಬಂದಿದೆ. ನನಗೀಗ ಲಾಗ್ ಮಾಡುದಿಲ್ಲ, ಹಾಗೆ ನನ್ನ ಛತ್ರಿ ಕೂಡ ಯೂಸ್ ಮಾಡಿದ್ರೆ ತುಂಬಾ ದಿವಸ ಆಯ್ತಲ್ಲ, ಹಾಗೆ ಅದ್ರ ತೋಲ್ ಮೇಲೆ ಹೋಗುದೇ ಇಲ್ಲ. ಜೋರ್ ಮಳೆ ಬರ್ತುಂಟು ಗೈಸ್ ನೋಡಿ, ಸಿಡಿಲು ಬರ್ತುಂಟು. ನಾನು ಹೋಗ್ತೇನೆ. ವಸಂತ್ಯಕ್ಕ ಬೈತಿದ್ದಾರೆ ನನಗೆ, ಸಿಡಿಲು ಬರ್ತುಂಟು ಎಲ್ಲಿಗೆ ಹೋಗುದು ಅಂತ. ನನ್ನ ವಾಯ್ಸ್ ಹೋಗಿಂಟ ನಂಗೆ ಏನಾಗ ಬರ್ತದೆ. ಅಮ್ಮ ದೇವರೇ, ವಾಯ್ಸ್ ಇಲ್ಲ ಅಂದ್ರೆ ಕೆಲಸ ಇಲ್ಲ. ಆಫೀಸಿಗೆ ಹೋಗಿ ಎಂತ ಮಾಡುದು. ನಿನ್ನೆ ಹೋಗಿದ್ದೆ, ಎಲ್ಲರ ಹತ್ರ ಮಾತಾಡುವಾಗ ನನ್ಗೆ ನಗು ಬಂತು. ಅದಕ್ಕೆ ಇವತ್ತು ಹೋಗ್ಲಿಲ್ಲ, ವಾಯ್ಸ್ ಎಲ್ಲ ಸರಿಯಾಗ್ಲಿ ಮತ್ತೆ ಹೋಗುದು ಅಂತ ಕೂತಿದ್ದೇನೆ. ಇನ್ನು ಆಫೀಸಲ್ಲಿ ಕೂಡ ವ್ಲಾಗ್ ಮಾಡ್ತೇನೆ ಆಯ್ತು. ಆದ್ರೆ ಕನ್ನಡ ಬೇರೆ ತುಳು ಬೇರೆ ಮಾಡ್ಬೇಕು ಅಂತ ಉಂಟು, ಬಟ್ ಎಂತ ಗೊತ್ತಿಲ್ಲ. ವ್ಲಾಗ್ ಮಾಡ್ಲಿಕ್ಕೆ ಅಂತ ಹೋಗ್ತೇನೆ, ಮತ್ತೆ ನೆನಪೇ ಇರುದಿಲ್ಲ. ನೆನಪಿದ್ರೆ ವ್ಲಾಗ್ ಎಡಿಟ್ ಮಾಡ್ಲಿಕ್ಕೆ ಟೈಮ್ ಇರುದಿಲ್ಲ, ಈ ತರ ಆಗ್ತದೆ.
ಸೊ ನೋಡುವ ಜಾಸ್ತಿ ಮಾಡ್ತೇನೆ ಆಯ್ತಾ. ಕಮೆಂಟ್ ಎಲ್ಲ ಮಾಡ್ತಿದ್ದೀರಿ, ಓ ಅಕ್ಕ ದಾನೆ ಬಾರಿ ಅಪರೂಪ ಹಾಗೆಲ್ಲ ಮೆಸೇಜ್ ಕಮೆಂಟ್ ಎಲ್ಲ ಬರ್ತಾ ಉಂಟು. ನೋಡು ಜಾಸ್ತಿ ಆಗ್ತೇನೆ ಆಯ್ತಾ. ನನ್ಗೆ ವ್ಯೂಸ್ ಆಗದೆ ಇದ್ರು ಪರವಾಗಿಲ್ಲ, ನಾನಂತ ಆಗ್ತಾ ಇರ್ತೇನೆ. ನಾನು ತುಳು ವ್ಲಾಗ್ ಕೂಡ ಅದೇ ಹೇಳುದು, ವ್ಯೂಸ್ ಆಗದಿದ್ರು ಪರವಾಗಿಲ್ಲ ನನ್ಗೆ. ನಾನಿದು ನನ್ನ ಹ್ಯಾಪಿನೆಸ್ಗೋಸ್ಕರ ನಾನು ವ್ಲಾಗ್ ಮಾಡೋದು, ನನ್ನ ಖುಷಿಯನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ವ್ಲಾಗ್ ಮಾಡೋದು. ಎಂಥದ್ದು ಶೋ ಕೊಟ್ಕೊಂಡು ಹಾಗೆಲ್ಲ ವ್ಲಾಗ್ ಮಾಡೋದಲ್ಲ, ನನ್ನ ಖುಷಿಗೋಸ್ಕರ ನಾವು ವ್ಲಾಗ್ ಮಾಡೋದು. ಸೊ ಹಾಗಾಗಿ ವ್ಯೂಸ್ ಆಗ್ತದ ಬಿಡ್ತದ, ಸಬ್ಸ್ಕ್ರೈಬ್ ಆಗ್ತದ, ಇನ್ಕಮ್ ಬರ್ತದ, ಅದು ಬೇರೆ ಪ್ರಶ್ನೆ. ನಾನಂತೂ ಡೈಲಿ ವ್ಲಾಗ್ ಹಾಕ್ತೇನೆ ನೋಡು, ಡೈಲಿ ಇಲ್ಲದಿದ್ರು ವಾರಕ್ಕೆ 1-2-3, ಓಕೆನಾ. ಯಾರು ನನ್ನ ವ್ಲಾಗ್ ನೋಡ್ತೀರಾ, ಸೊ ಅವರಿಗೆ ಮಂತ್ ಎಂಡ್ ಅಲ್ಲಿ, ಪ್ರತಿ ಮಂತ್ ಎಂಡ್ ಅಲ್ಲಿ, ಈಗ ಇವತ್ತೆಷ್ಟನೇ ತಾರೀಕು, ಈ ನಾನು ವ್ಲಾಗ್ ಮಾಡ್ತಾ ಇರೋದು 27ಗೆ. ಸೊ ನೆಕ್ಸ್ಟ್ 27 ಒಳಗೆ ಕಮೆಂಟ್ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡ್ತೇನೆ. ಸೊ ಯಾರೆಲ್ಲ ನನ್ನ ವ್ಲಾಗ್ ನೋಡಿ ಕಮೆಂಟ್ ಹಾಕ್ತಿರೋ, ಸೊ ಅವರಿಗೆ ಮಂತ್ ಎಂಡ್ ಅಲ್ಲಿ 500 ರೂಪೀಸ್ ಕ್ಯಾಶ್ ಪ್ರೈಸ್ ಸಿಗ್ಲಿಕ್ಕಿದೆ. ಸೊ ಇದು ಕೆಲವರಿಗೆ ಹೇರ್ ಆಯಿಲ್ ಅದೆಲ್ಲ ಕೊಡ್ತಾ ಇದ್ದೆ ನಾನು ಮೊದಲು. ಸೊ ಎಲ್ಲರೂ ಯೂಸ್ ಮಾಡ್ತಾರ ಇಲ್ವಂತ ಗೊತ್ತಿಲ್ಲ ಅಲ್ವಾ. ಸೊ ಅದಕ್ಕೆ ಅಮೌಂಟ್ ಆದ್ರೆ ಏನದಕ್ಕೂ ಯೂಸ್ ಆಗ್ಲಿ ಅಂತ ನನ್ನ ಇನ್ಕಮ್ ಏನಿದೆ, ಸೊ ಅದರಲ್ಲಿ ನಾನು ಕೊಡ್ತಾ ಇರೋದು ಅಷ್ಟೇ. ಸೊ ಯಾರು ಆದ್ರೆ ಒಂದು ರೂಲ್ಸ್ ಉಂಟು, ಏನು ಅಂತ ಹೇಳಿದ್ರೆ ಕಮೆಂಟ್ ಮಾಡೋದು ಮಾತ್ರ ಅಲ್ಲ, ನನ್ಗೆ ಕಮೆಂಟ್ ಏನ್ ಬೇಕಾದ್ರೂ ಮಾಡಿ, ಅದು ನನ್ಗೆ ನಿಮ್ಗೆ ಬಿಟ್ಟದ್ದು ಏನ್ ಕಮೆಂಟ್ ಮಾಡ್ತೀರಾ ಅಂತ. ಸೊ ನನ್ಗೆ ಅದ್ರಲ್ಲಿ ತುಂಬಾ ಇರುತ್ತೆ, ಅವರ ಹೆಸರೆಲ್ಲ ಕರೆಕ್ಟ್ ಇರೋದಿಲ್ಲ. ಸೊ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಬ್ರಿಗಾದ್ರೂ ನನ್ನ ಈ ವ್ಲಾಗ್ ಅನ್ನ ಶೇರ್ ಮಾಡಿರ್ಬೇಕು, ಓಕೆನಾ. ಈ ವ್ಲಾಗ್ ಅನ್ನ ಅವರಿಗೆ ಶೇರ್ ಮಾಡಿರ್ಬೇಕು. ಸೊ ಅಥವಾ ಸ್ಟೇಟಸ್ ಹಾಕಿದ್ರು ಪರವಾಗಿಲ್ಲ, ಈ ವ್ಲಾಗ್ ಅನ್ನ ಶೇರ್ ಮಾಡಿರ್ಬೇಕು. ಅದ್ ಸ್ಕ್ರೀನ್ ಶಾಟ್ ನನಗೆ ಕಳಿಸ್ಬೇಕು. ಒಂದು ಕಮೆಂಟ್ ಮಾಡಿದ ಸ್ಕ್ರೀನ್ ಶಾಟ್, ಮತ್ತೊಂದು ಶೇರ್ ಮಾಡಿದ ಸ್ಕ್ರೀನ್ ಶಾಟ್. ಇಷ್ಟನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಫೋನ್ ನಂಬರ್ ಉಂಟು, ಆ ಫೋನ್ ನಂಬರ್ಗೆ ವಾಟ್ಸಪ್ ಮಾಡಿ. ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿ ಯಾರಿಗೆ ಕ್ಯಾಶ್ ಪ್ರೈಸ್ ಅಂತ ಹೇಳಿ ಅನೌನ್ಸ್ ಮಾಡ್ತೇನೆ, ಓಕೆನಾ. ಕೆಲವರಿಗೆ ಆಗ್ಬೋದು ಇವಳ್ದು ಓವರ್ ಆಗ್ಲಿಲ್ವಾ ಹಾಗೆ ಹೀಗೆ ಅಂತ, ಬಟ್ ಏನ್ ಗೊತ್ತಾ, ನಾವು ಏನೋ ಒಂದು ಕೊಡ್ತಿದ್ದೇವೆ ಅಂತ ಹೇಳಿದ್ರೆ ನಮ್ಗೆ ಅದರಿಂದ ಬೆನಿಫಿಟ್ ಬೇಕು, ಸುಮ್ಮನೆ ಕೊಡಕ್ ಆಗಲ್ವಲ್ವಾ. ಸೊ ಅದಕ್ಕೋಸ್ಕರ ಈ ರೂಲ್ಸ್ ಅನ್ನ ಇಟ್ಟಿದ್ದೇನೆ. ಸೊ ಇದರಿಂದ ಯಾರಿಗಾದ್ರೂ ಬಾ ಇವಳದೆಂತ ಮಾರ್ರೆ ಅಂತ ಹಾಗೆಲ್ಲ ಆಗಿದ್ರೆ ಅದು ನಿಮ್ಗೆ ಬಿಟ್ಟದ್ದು, ನನ್ಗೇನಿಲ್ಲ. ಸೊ ಲೈಫ್ ಉಂಟಲ್ವಾ, ಒಂದೇ ಲೈಫ್ ಇರೋದು, ಎಂಜಾಯ್ ಮಾಡ್ತಾ ಇರ್ಬೇಕು. ನನ್ಗೆ ಹಾಗೆ ಅನ್ಸಿದೆ. ಸೊ ಇಷ್ಟರವರೆಗೆ ಬೇಜಾರು ಅದು ಇದು ಅಂತೆಲ್ಲ ನನಗೆ ತಲೆನೋವು ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಆ ತಲೆನೋವನ್ನೆಲ್ಲ ಬದಿಗಿಟ್ಟು ಇನ್ನು ನಿಮ್ ಜೊತೆ ಮಾತಾಡ್ಕೊಂಡು ಎಂಜಾಯ್ ಮಾಡ್ತಿರ್ಬೇಕು ಅಂತ ಅನ್ಕೊಂಡಿದ್ದೇನೆ. ಎಷ್ಟೇ ಲೈಫಲ್ಲಿ ಪ್ರೆಷರ್ ಇರ್ಲಿ, ನಾನಂತೂ ಹ್ಯಾಪಿ ಆಗಿರ್ತೇನೆ ಅಂತ ಡಿಸೈಡ್ ಮಾಡಿದ್ದೇನೆ. ಸೊ ಹಾಗಾಗಿ ಇದು ನನ್ನ ಫಸ್ಟ್ ವ್ಲಾಗ್ ಆಫ್ಟರ್ ಅ ಲಾಂಗ್ ಟೈಮ್. ಫೈನಲಿ ಅಮ್ಮನ ಪರ್ಮಿಷನ್ ತಕೊಂಡು ಮಳೆಗೆ ನಮ್ಮ ಊರನ್ನ ತೋರಿಸ್ಲಿಕ್ಕೆ ಹೋಗ್ತಿದ್ದೇನೆ. ಡೈಲಿ ವ್ಲಾಗ್ ನೋಡುವವರಿಗೆಲ್ಲ ನಮ್ಮ ಊರು ನೋಡಿರ್ಬೋದು ನೀವು. ನೋಡಿ ನಮ್ಮ ಊರಲ್ಲಿ ಬೊಳ್ಳ ನೋಡಿ, ಬೊಳ್ಳ ನೋಡಿ, ಇಲ್ಲಿಂದಲೇ ಬೊಳ್ಳ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಬೊಳ್ಳವೇ. ಮತ್ತೆ ಉಂಟಲ್ಲ ಮಳೆಗಾಲದಲ್ಲಿ ಇಲ್ಲಿ ಯಾವ್ದಾದ್ರು ಹೀಲ್ಸ್ ಚಪ್ಪಲ್ ಅಥವಾ ಇಂಥದೆಲ್ಲ ಚಪ್ಪಲ್ ಹಾಕಿಕೊಂಡು ಹೋದ್ರು ಉಂಟಲ್ಲ, ಬರಾಳ ಜಾರಿ ಅಲ್ಲಿಗೆ ಜಾರ್ ಬಂಡಿಯಲ್ಲಿ ಜಾರಿಕೊಂಡು ಹೋದಾಗೆ ನಾವು ಹೋಗಿ ಶಂಕದ ಹತ್ರ ನಿಲ್ತೇವೆ, ಇಲ್ಲದಿದ್ರೆ ಗದ್ದೆಗೆ ಹೋಗಿ ಬೀಳ್ತೇವೆ. ಇಲ್ಲಿ ನೋಡಿ ಹೇಗೆ ಮಳೆಯಲ್ಲಿ ನೀರು ಹೋಗ್ತಾ ಉಂಟು ಅಂತ. ಇದಕ್ಕೆ ಯಾವುದೇ ರೀತಿಯ ಫೆಸಿಲಿಟಿ ಇಲ್ಲ ನಮ್ಮ. ನೋಡಿ ಎಲ್ಲಾ ಊರಲ್ಲಿ ಸೈಡ್ ಅಲ್ಲಿ ಒಂದು ಕನಿ ಆದ್ರೆ ಇರ್ತದೆ, ನಮಗೆ ಕನಿ ಉಂಟಾದ್ರೆ ಕನಿಯಲ್ಲಿ ನೀರು ಹೋಗುದಿಲ್ಲ, ರೋಡಲ್ಲಿ ಹೋಗುದು. ಎಂತ ಅವಸ್ಥೆ ಅಲ್ಲ. ಇದು ಫಸ್ಟ್ ಮಳೆ ಅಲ್ಲ, ತುಂಬಾ ಬಂತು. ಇದು ಜೂನಲ್ಲಿ ಮಳೆ ಬರ್ಬೇಕಿತ್ತು, ಮುಂಗಾರಿನ ಮುಂಚೆ ಮಳೆ ಬರ್ತದಲ್ಲ, ಅದೆಲ್ಲ ತುಂಬಾ ಬಂದಿದೆ. ಇಲ್ಲಿ ನಾನು ಹೋದ್ರೆ ನಾನು ಸಹ ಬೊಳ್ಳದಲ್ಲಿ ಹೋಗ್ತೇನೆ ಅಂತ ಹಾಗೆ ಆಗಿದೆ ಇಲ್ಲಿ ಬೊಳ್ಳ. ನನ್ನ ವಾಯ್ಸ್ ನೋಡಿ ನಗಡ್ಬೇಡಿ ಆಯ್ತಾ, ನನ್ನ ವಾಯ್ಸ್ ಹೋಗಿದೆ. ನಿಮ್ಗೆ ಒರಿಜಿನಲ್ ವಾಯ್ಸ್ ಬೇಕು ಅಂತಂದ್ರೆ ಒಂದು 3-4 ದಿನ ವೆಯ್ಟ್ ಮಾಡಿ ಆಯ್ತು. ಇಲ್ಲಿ ನೋಡಿ ಬೊಳ್ಳ ಹೋಗುದು ನೋಡಿ, ನಮ್ಮ ಊರಿದು ಮಳೆಗೆ ಹೇಗೆ ಆಗಿದೆ. ಇದು ನಮ್ಮ ತೋಟ ಅಲ್ಲ ಆಯ್ತಾ, ಇವರಿಗೆ ತೋಟ ಎಲ್ಲ ಉಂಟು ಹೇಳ್ಬೇಡಿ, ನಮ್ಮ ಜಾಗ ಅದು ಮಾತ್ರ. ನೋಡಿ ಆ ಮೋರಿಯಲ್ಲಿ ನೀರು ಬರ್ಬೇಕು, ಆದ್ರೆ ನಮ್ಮ ಮನೆ ಇದು ಸಾರಿ ನಮ್ಮ ಊರಲ್ಲಿ ಸೈಡ್ ಇಂದಲೇ ಬೊಳ್ಳ ಹೋಗ್ತುಂಟು. ಇಲ್ಲಿ ಸಹ ಉಂಟು, ಆದ್ರೆ ಬಲ್ಲೆ ಎಲ್ಲ ದಿಂಜಿ ಹೋಗಿದೆ. ಗದ್ದೆ ನೋಡಿ, ಗದ್ದೆ ಇನ್ನು ಫುಲ್ ಆಗ್ಬೇಕಷ್ಟೇ. ಮಳೆ ಸ್ವಲ್ಪ ಇನ್ನು ಜಾಸ್ತಿ ಆದ್ರೆ ಗದ್ದೆ ಫುಲ್ ಆಗ್ತದೆ. ಮತ್ತೆ ಆ ಕಡೆ ಒಂದು
ತೋಡುಂಟು, ಅದನ್ನ ಇನ್ನೊಂದ್ಸಲ ತೋರಿಸ್ತೇನೆ. ಒಂದೇ ವ್ಲಾಗ್ ಅಲ್ಲಿ ಎಲ್ಲ ತೋರಿಸಿದ್ರೆ ಹೇಗೆ? ಅದು ಸುಳ್ಳಮಲೆ ಗುಡ್ಡೆ, ಆ ಕಡೆದು ಬಲ್ಲಮಲೆ ಗುಡ್ಡೆ ಆಯ್ತಾ. ನಿಮ್ಗೆಲ್ಲ ಆಗ್ಬೋದು ಇವಳೆಂತ ಇವತ್ತು ದೊಂಡೆ ಬಿಚ್ಚಿಕೊಂಡು ಮಾತಾಡ್ತಿದ್ದಾಳೆ ಅಂತ. ಎಂತ ಗೊತ್ತುಂಟಾ, ನಾನು ಆಕ್ಚುಲಿ ಮಾತಾಡೋದು ಹೀಗೆ, ನಾನು ಹೇಗಿರ್ತೇನೋ ಹಾಗೆ ವ್ಲಾಗ್ ಅಲ್ಲಿ ಕೂಡ ಇರ್ಲಿಕ್ಕೆ ಇಷ್ಟ ಪಡ್ತೇನೆ. ಸೊ ಹಾಗಾಗಿ ಇನ್ನು ಹೀಗೆ ಆಯ್ತು. ಇನ್ನು ಮನೆಗೆ ಹೋಗ್ತೇನೆ, ಇಲ್ಲದಿದ್ರೆ ನನ್ನ ನಮ್ಮಲ್ಲಿ ಬೆತ್ತ ಹಿಡ್ಕೊಂಡು ರೆಡಿ ಆಗ್ತಾರೆ. ಸಣ್ಣದಿರುವಾಗ ಉಂಟಲ್ಲ, ಮಳೆ ಬಂದ್ರೆ ಇಲ್ಲಿ ಓಡಿಕೊಂಡು ಬರುದು, ನಾವು ಇಲ್ಲಿ ಓಡಿಕೊಂಡು ಬರುದು ಮಳೆಯಲ್ಲಿ ನೆನಿಲಿಕ್ಕೆ. ಇಲ್ಲದಿದ್ರೆ ಈ ಗದ್ದೆಯಲ್ಲಿ ಫುಲ್ ನೀರಾಗಿರ್ತದಲ್ಲ, ಸ್ವಿಮ್ಮಿಂಗ್ ಮಾಡ್ಲಿಕ್ಕೆಲ್ಲ ಬರ್ತಿದ್ವಿ. ಆಗ ಅಮ್ಮ ಇದುಂಟಲ್ಲ ಪುಳಿ ತಡರು, ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ, ಹುಣಿಸೆ ಮರದ್ದು ಗೆಲ್ಲು, ಅದನ್ನ ಇಟ್ಕೊಂಡು ಬರುದು. ಅದ್ರಲ್ಲಿ ಪೆಟ್ಟು ಹಾಕಿದ್ರೆ ಉಂಟಲ್ಲ ತುಂಬಾ ಕಾಯ್ತಂದ್ರೆ ನೋವಾಗ್ತದೆ ಜಾಸ್ತಿ, ಅದನ್ನ ಇಟ್ಕೊಂಡು ಬರುದು. ಅಲ್ಲಿಂದ ಅಲ್ಲಿ ಉಂಟಲ್ಲ ಕಾರ್ನರ್, ಅಲ್ಲಿಂದ ಹಿಡ್ದು ಇಲ್ಲಿ ತನಕ ಸಹ ಪೆಟ್ಟೇ ಪೆಟ್ಟು. ಎಷ್ಟು ಪೆಟ್ಟು ತಿಂದದ್ದು ಲೆಕ್ಕವೇ ಇಲ್ಲ ಆಯ್ತಾ. ಈಗೆಲ್ಲ ನೆಗ್ಗು ಬರ್ತದೆ ಅದಕ್ಕೆ. ಈಗ ಒಂದು ಮಗು ಆದ ನಂತರ ಪೆಟ್ಟೆಲ್ಲ ಇಲ್ಲ, ಈಗ ಮಗಳಿಂದಲೇ ಪೆಟ್ಟು. ಎಂತ ಪೆಟ್ಟು ಕೊಡುದು ಗೊತ್ತುಂಟು, ಎಷ್ಟು ಜೋರಾಗಿದ್ದಾಳೆ ಲಚ್ಚು. ಇವತ್ತು ಫುಲ್ ವ್ಲಾಗ್ ಅಲ್ಲಿ ನಾನೇ ಇರೋದು, ಲಚ್ಚು ಇಲ್ಲವೇ ಇಲ್ಲ. ಇವತ್ತು ಮಳೆಯಲ್ಲಿ ಜೊತೆಯಲ್ಲಿ ವ್ಲಾಗ್. ನನ್ನ ಮೈಕ್ ಚಂಡಿ ಆದ್ರೆ ಹಣ ಕೊಟ್ಟದೆಲ್ಲ ವೇಸ್ಟ್ ಆಗ್ತದೆ. ಪಾಪ ಸಚಿನ್ ಅವನಿಗೆ ಅಂತ ಮೈಕ್ ತಕೊಂಡದ್ದು, ಅವನ ಹತ್ರ ಇನ್ನೊಂದು ಮೈಕ್ ಉಂಟು. ಸೊ ಹಾಗಾಗಿ ಇದನ್ನ ರಿಟರ್ನ್ ಮಾಡುದು ಅಂತ ಹೇಳಿದ್ದ. ನಾನು ಅದಕ್ಕೆ ತಕೊಂಡದ್ದು, ಅಮೌಂಟ್ ಕೊಟ್ಟು ಕೊಡೋದಲ್ಲ. ಎಸ್ ಗೈಸ್, ಇವತ್ತಿನ ಮರಳು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಂದು ತುಳು ಚಾನಲ್ ಕೂಡ ಉಂಟಾಯ್ತಾ, PJ ಕವಿತಾಸ್ ತುಳು ಪಾತ್ರಕತೆ. ಸೊ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬೊಳ್ಳದಲ್ಲಿ ಹೋಗ್ತೇನೆ ಅಂತ ಈಗ. ನಮ್ಮನೆ ಬೊಳ್ಳ ಬಂದಿದೆ. ಸೊ ಬಾಯ್ ಗಾಯ್ಸ್, ಇನ್ನೊಂದ್ಸಲದ ವ್ಲಾಗ್ ಅಲ್ಲಿ ಸಿಗುವ. ನಾಳೆ ಅಂತ ಹೇಳುದಿಲ್ಲ, ಮತ್ತೆ ಒಂದ್ ವೇಳೆ ನಾಳೆ ಮಾಡ್ಲಿದ್ರೆ. ಸೊ ಬಾಯ್.